ದೇವನಾನುಗ್ರಹ ವಿಸ್ಮಯತೆಯ ಪ್ರತಿರೂಪವದು. ಈ ಜಗ ಸೋಜಿಗ ದೇವನ ಅನುಗ್ರಹ ವಿಸ್ಮಯತೆಯ ಪ್ರತಿರೂಪವದು. ಜೀವ ಕಲಾವಿದ ರಚಿಸಿದ ಸೃಷ್ಟಿಯು ಆಹಾ ಬಣ್ಣಿಸಿ ಮುಗಿಯದಿದು. ಆಹಾ ಬಣ್ಣಿಸಿ ಮುಗಿಯದಿದು. ಈ ಜಗ ಸೋಜಿಗ ದೇವನ ಅನುಗ್ರಹ ವಿಸ್ಮಯತೆಯ ಪ್ರತಿರೂಪವದು. ದುಂಬಿಗಳು ಕುಣಿಯಾಡುವ ಕಮ್ಮನೆ ಕುಸುಮಿತ ಹೂಬನವು. ರಂಗಲಿ ದುಂಬಿಗಳು ಕುಣಿಯಾಡುವ ಕಮ್ಮನೆ ಕುಸುಮಿತ ಹೂಬನವು. ಕರ್ತೃಗೆ ಸ್ತುತಿ ಚಿಲಿಪಿಲಿ ಎಂದುಲಿಯುವ ಪಕ್ಷಿ ಸಮೂಹದ ಕೂಜನವು. ಪಕ್ಷಿ ಸಮೂಹದ ಕೂಜನವು. ಈ ಜಗ ಸೋಜಿಗ ದೇವನಾನುಗ್ರಹ ವಿಸ್ಮಯತೆಯ ಪ್ರತಿರೂಪವದು. ಈ ಜಗ ಸೋಜಿಗ ದೇವನ ಅನುಗ್ರಹ ವಿಸ್ಮಯತೆಯ ಪ್ರತಿರೂಪವದು. ಗಾಳಿಲಿ ಗಿರಿವನ ಕಡಲಲಿ ಲೋಕೇಶ್ವರನ ಸುನಗುತಿಹನು. ಬಾನಲಿ ಗಾಳಿಲಿ ಗಿರಿವನ ಕಡಲಲಿ ಲೋಕೇಶ್ವರನ ಸುನಗುತಿಹನು. ವಿಶ್ವ ಸಮುಚ್ಚಯದೊಳಗಡೆ ಜೀವಕ್ಕೆ ಆತ್ಮಿಕ ಚೇತನನಾಗಿಹನು. ಆತ್ಮಿಕ ಚೇತನವಾಗಿಹನು. ಈ ಜಗ ಸೋಜಿಗ ದೇವನಾನುಗ್ರಹ ವಿಸ್ಮಯತೆಯ ಪ್ರತಿರೂಪವದು. ಈ ಜಗ ಸೋಜಿಗ ದೇವನ ಅನುಗ್ರಹ ವಿಸ್ಮಯತೆಯ ಪ್ರತಿರೂಪವದು. ಜೀವ ಕಲಾವಿದ ರಚಿಸಿದ ಸೃಷ್ಟಿಯು ಆಹಾ ಬಣ್ಣಿಸಿ ಮುಗಿಯದಿದು. ಆಹಾ ಬಣ್ಣಿಸಿ ಮುಗಿಯದಿದು. ಈ ಜಗ ಸೋಜಿಗ ದೇವನ ಅನುಗ್ರಹ ವಿಸ್ಮಯತೆಯ ಪ್ರತಿರೂಪವದು. ಶರದೊಳಗೆ ಮಿಲನೆಂಬ ಪುರದೊಳಗೆ ಯೋಧ ಸಂತನು ಮಹಿಮೆ ತೋರುತಿಹನು. ಕ್ರಿಸ್ತ ಸಂದೇಶವನು ವಿಶ್ವದಲ್ಲಿ ಸಾರಲೇನೆ. ಕ್ರಿಸ್ತ ಸಂದೇಶವನು ವಿಶ್ವದಲ್ಲಿ ಸಾರಲೇನೆ. ಧರ್ಮ ಹಕ್ಕಿಗೆ ರೆಕ್ಕೆ ಕಟ್ಟುತಿಹನು. ಧರ್ಮ ಹಕ್ಕಿಗೆ ರೆಕ್ಕೆ ಕಟ್ಟುತಿಹನು. ಧರ್ಮ ಹಕ್ಕಿಗೆ ರೆಕ್ಕೆ ಕಟ್ಟುತಿಹನು. ರೋಗ ಶಮನಿಸಿ ಜಗದಿ ಪರಿತಪಿಸು ಜನಗಣದಿ ಕಲೆತು ಸಾಂತ್ವನವೀವ ವೈದ್ಯನಿವನು. ಕ್ರೈಸ್ತ ಕುಲ ಪಾಲಕನು ದೀನ ಜನ ರಕ್ಷಕನು. ರಕ್ತ ಸಾಕ್ಷಿಯು ಶರಣ ಪುಣ್ಯಾತ್ಮನು. ರಕ್ತ ಸಾಕ್ಷಿಯು ಶರಣ ಪುಣ್ಯಾತ್ಮನು. ರಕ್ತ ಸಾಕ್ಷಿಯು ಶರಣ ಪುಣ್ಯಾತ್ಮನು.
ಸೆಬಾಸ್ಟಿಯನ್. ಹೋ ಮಾಕ್ತುಸ್, ಈ ಕಡೆಗೆ ವಿಶೇಷವೇನಾದರೂ? ಹಾಗೇನಿಲ್ಲ, ನಿನ್ನನ್ನೊಮ್ಮೆ ಕಂಡು ಹೋಗೋಣವೆಂದಾಯ್ತು. ನಿನ್ನ ಆರೋಗ್ಯ ಹೇಗಿದೆ ಈಗ? ಸುಧಾರಿಸ್ತಾ ಇದೆ. ಅಂದ ಹಾಗೆ ನೀನು ರೋಮ್ ಸಾಮ್ರಾಜ್ಯದ ಸೈನ್ಯಕ್ಕೆ ಸೇರ್ಪಡೆಗೊಂಡಿದ್ದಿ ಎಂಬ ವರ್ತಮಾನ ಕೇಳಿದೆ. ಸತ್ಯ. ಮಣ್ಣು ಋಣವನ್ನು ತೀರಿಸಲು ಒಂದು ಅವಕಾಶ ತಾನೆ. ಸೆಬಾಸ್ಟಿಯನ್, ನೀನು ನನ್ನೊಂದಿಗೆ ಸೈನ್ಯಕ್ಕೆ ಬಾ. ಒಬ್ಬ ದಿಟ್ಟ ಸಿಪಾಯಿಗೆ ಬೇಕಾದ ಧೈರ್ಯ, ಶೌರ್ಯ ಎಲ್ಲವೂ ನಿನ್ನಲ್ಲಿವೆ. ಮಾತೃಭೂಮಿಗೆ ಸಲ್ಲಿಸುವ ಉದಾತ್ತ ಸೇವೆಯಲ್ವೇ? ಕ್ಷಮಿಸು ಮಾಕ್ತುಸ್, ನನಗೆ ಆ ಕಡೆಗೆ ಆಸಕ್ತಿ ಇಲ್ಲ. ಯಾವುದೋ ಅಧಿಕಾರಿಯ ಅಡಿಯಾಳಾಗಿ ರಕ್ತ ಚೆಲ್ಲಾಡುವ ಆಟ ನನ್ನಿಂದಾಗದು. ಅಂದ್ರೆ ಸೈನಿಕರದ್ದು ಪಾಪ ಕಾರ್ಯ ಎಂಬುದೇ ನಿನ್ನ ಮಾತಿನರ್ಥ? ಹಾಗಲ್ಲ ಮಾಕ್ತುಸ್, ಅಮಾಯಕರನ್ನು ನಿಷ್ಕಾರಣವಾಗಿ ಸೆರೆಮನೆಯಲ್ಲಿ ಬಂದಿಗಳನ್ನಾಗಿಸಿ ದಿನಂಪ್ರತಿ ಶೋಷಿಸುವುದನ್ನು ಕಂಡು ನನ್ನ ಎದೆ ಕರಟಿ ಹೋಗುತ್ತಿದೆ. ಆ ಸೈನಿಕರ ಹೊಡೆತ, ತುಳಿತ, ನಿಂದನೆ, ಕಂದಮ್ಮಗಳ ಬೊಬ್ಬೆ, ಅಳು, ಆಕ್ರಂದನ, ಅಯ್ಯೋ! ಬಿಡುವೆ, ಆದಷ್ಟು ಬೇಗ ನಿಮ್ಮನ್ನು ಹೋಗಲು ಬಿಡುವೆ. ಆದರೆ ಈಗಲ್ಲ, ನಿಮಗೊಂದು ಸನ್ಮಾನ ಮಾಡಲಿಕ್ಕಿದೆ. ನಿಮ್ಮ ನಿಜ ದೇವರು ಯಾರು ಅಂತ ತಿಳಿಲಿಕ್ಕಿದೆ. ಅಯ್ಯೋ, ದಯಮಾಡಿ ನಮ್ಮ ದೇವ ವಿಶ್ವಾಸವನ್ನು ಹಾಳು ಮಾಡಬೇಡಿ. ನಿಮ್ಮನ್ನು ಆ ಯೇಸು ಕ್ರಿಸ್ತರು ಕ್ಷಮಿಸಲಾರರು. ಬೇಡ ಬೇಡ, ಅಯ್ಯೋ ಬಿಟ್ಟು ಬಿಡಿ, ನನ್ಗೇನು ಮಾಡಬೇಡಿ. ಅಯ್ಯೋ ಅಯ್ಯೋ, ಅಯ್ಯೋ ಮಾಕ್ತುಸ್, ಆ ಎಳೆಯ ಕಂದಮ್ಮರನ್ನು ಬಲಿ ಕೊಡುವುದಕ್ಕಾಗಿ ಎಳೆದೊಯ್ಯುತ್ತಿದ್ದಾರೆ ನೋಡು. ಹೌದು ಸೆಬಾಸ್ಟಿಯನ್, ನನಗಿದು ದಿನನಿತ್ಯದ ನೋಟ. ಅವರ ಅಪೋಲೋ ದೇವರನ್ನು ಆರಾಧಿಸುವಂತೆ ಒತ್ತಾಯಿಸುತ್ತಾರೆ. ಒಪ್ಪದಿದ್ದರೆ ಜೀವ ಹಿಂಡುತ್ತಾರೆ. ನಾನೀಗ ಹಲ್ಲು ಕಿತ್ತ ಸಿಂಹ. ಅಧಿಕಾರದ ಬೋನಿನಲ್ಲಿ ಬಂದಿಯಾಗಿರುವ ನಾನು ಮಾಡುವುದಾದರೂ ಏನು? ಸರಿ, ನಾನಿನ್ನು ಹೊರಡುತ್ತೇನೆ. ಸೆಬಾಸ್ಟಿಯನ್, ಸೆಬಾಸ್ಟಿಯನ್. ಯಾರು? ಯಾರದು? ನಾನು ವಿಶ್ವಾಸದ ಕರ್ತೃ. ವಿಶ್ವಾಸವನ್ನು ಕಳೆದುಕೊಳ್ಳುವವರಿಗೆ ನಿನ್ನ ಅವಶ್ಯಕತೆ ಇದೆ ಸೆಬಾಸ್ಟಿಯನ್. ಅವರಿಗೆ ನೀನೇ ಅಚಲ ಭರವಸೆ. ಸುತ್ತಲೂ ಮಸುಕು ಕವಿಯುತ್ತಿದೆ. ಹೊಂಗಿರಣವಾಗಿ ಬಾ ಸೆಬಾಸ್ಟಿಯನ್. ರಕ್ತ ಸಾಕ್ಷಿಗಳಿಗೆ ಧೈರ್ಯದ ಸೂರ್ಯನಾಗು. ದುಃಖಿತರಿಗೆ ಸಾಂತ್ವನವಾಗು. ಭಯಬೇಡ ಸೆಬಾಸ್ಟಿಯನ್. ಕೊನೆ ಕ್ಷಣದವರೆಗೂ ನಾನು ನಿನ್ನೊಂದಿಗಿರುವೆ. ಹೌದು ಹೌದು, ಭಗವಂತನ ಮಾತು ಸತ್ಯ. ಮೌಢ್ಯತೆಯಿಂದ ಕರಗಿ ಹೋಗುತ್ತಿರುವ ದೇವ ವಿಶ್ವಾಸವನ್ನು ಪುನರ್ಚೇತನಗೊಳಿಸಬೇಕಿದ್ದರೆ ನನಗಿರುವುದು ಒಂದೇ ದಾರಿ. ಇಚ್ಛೆಗೆ ವಿರುದ್ಧವಾದರೂ ಸರಿಯೇ, ಸಂಕಲ್ಪ ಸಡಿಲವಾದರೂ ಸರಿಯೇ, ನಾನು ಸೈನ್ಯಕ್ಕೆ ಸೇರುವೆ.
ಹಿಂದೆ ಯೇಸು ಕ್ರಿಸ್ತರ ಸಿಪಾಯಿಯಾಗುವೆ, ಸಿಪಾಯಿ ಸಂತನಾಗುವೆ. ಕ್ರಿಸ್ತ ಸಂದೇಶವನ್ನು ವಿಶ್ವದಲ್ಲಿ ಸಾರಲೇನೆ, ಕ್ರಿಸ್ತ ಸಂದೇಶವನ್ನು ವಿಶ್ವದಲ್ಲಿ ಸಾರಲೇನೆ. ಧರ್ಮ ಹಕ್ಕಿಗೆ ರೆಕ್ಕೆ ಕಟ್ಟುತ್ತಿಹನು, ಧರ್ಮ ಹಕ್ಕಿಗೆ ರೆಕ್ಕೆ ಕಟ್ಟುತ್ತಿಹನು, ಧರ್ಮ ಹಕ್ಕಿಗೆ ರೆಕ್ಕೆ ಕಟ್ಟುತ್ತಿಹನು. ರೋಗ ಶಮನಿಸಿ ಜಗದಿ ಪರಿತಪಿಸು ಜನಗಣದಿ ಕಲೆತು ಸಾಂತ್ವನವೀವ ವೈದ್ಯನಿವನು. ಕ್ರೈಸ್ತ ಕುಲ ಪಾಲಕನು ದೀನ ಜನ ರಕ್ಷಕನು, ರಕ್ತ ಸಾಕ್ಷಿಯು ಶರಣ ಪುಣ್ಯಾತ್ಮನು, ರಕ್ತ ಸಾಕ್ಷಿಯು ಶರಣ ಪುಣ್ಯಾತ್ಮನು, ರಕ್ತ ಸಾಕ್ಷಿಯು ಶರಣ ಪುಣ್ಯಾತ್ಮನು. ಅಪ್ಪಾಜಿ, ನಾವು ಮನೆಗೆ ಹೋಗುವ. ನನಗೆ ತುಂಬಾ ಹೊಟ್ಟೆ ನೋಯುತ್ತಾ ಇದೆ. ಹೌದಮ್ಮ, ನಾವು ಮನೆಗೆ ಹೋಗುವ. ಹಸಿವಾಗ್ತಿದೆ, ನಂಗೆ ತಿನ್ನೋದಿಕ್ಕೆ ಬೇಕು. ಏನಾದ್ರೂ ಕೊಡಮ್ಮ. ನಿಲ್ಲು ಮಗಳೇ, ಸರ್ದಾರ್ ಸೆಬೆಸ್ಟಿಯನ್ ಬರ್ತಾರೆ. ನಮ್ಗೇನಾದ್ರೂ ತಿನ್ನಲು ಕೊಡ್ತಾರಮ್ಮ? ಅಯ್ಯೋ, ಈ ಮಕ್ಕಳು ಇನ್ನೆಷ್ಟು ದಿನ ಹೀಗೆ ಸಂಕಟ ಪಡ್ಲಿಕ್ಕಿದೆಯೋ ದೇವಾ. ಹೆದರಬೇಡಿ ಗೆಳೆಯರೆ, ಧೈರ್ಯವನ್ನು ಕಳೆದುಕೊಳ್ಬೇಡಿ. ದೇವ ವಿಶ್ವಾಸಕ್ಕಾಗಿ ಜೀವ ತೆಯುವ ಅವಕಾಶ ಭಾಗ್ಯವಲ್ಲವೇ? ಹಿಡಿದುಕೊಳ್ಳಿ, ಇಲ್ಲಿ ಕೆಲವು ರೊಟ್ಟಿಗಳಿವೆ, ನೀರು ಇದೆ. ಅವರು ನಮ್ಮನ್ನೆಲ್ಲ ಒಂದೇ ಬಾರಿ ಕೊಂದಿದ್ರೆ ಒಳ್ಳೇದಿತ್ತು. ಈ ಮಕ್ಕಳ ಸ್ಥಿತಿಯನ್ನು ನೋಡಿ ಸಹಿಸುವುದಾದರೂ ಹೇಗೆ ಸೆಬೆಸ್ಟಿಯನ್? ನೋಡಿ, ಗವರ್ನರ್ ಕರೋಶಿಯಸ್ ಬರ್ತಿದ್ದಾರೆ. ನೀವಂತೂ ಹೆದರಲೇಬೇಡಿ, ಧೈರ್ಯದಿಂದಿರಿ. ಯಾವ ಕಾರಣಕ್ಕೂ ವಿಶ್ವಾಸ ಕಳೆದುಕೊಳ್ಬೇಡಿ. ದೇವರು ಸದಾ ನಮ್ಮೊಂದಿಗಿದ್ದಾರೆ ಸ್ನೇಹಿತರೆ. ಸೆಬೆಸ್ಟಿಯನ್, ನಿನ್ನ ಖೈದಿಗಳು ಏನು ಹೇಳುತ್ತಿದ್ದಾರೆ? ಇನ್ನೂ ಸರಿದಾರಿಗೆ ಬರಲಿಲ್ವೇ? ಏನು, ನೀವು ಇನ್ನೂ ನಮ್ಮ ಅಪೋಲೋ ದೇವರಿಗೆ ಧೂಪ ಹಾಕಿ ಆರಾಧಿಸಲು ತಯಾರಿಲ್ವೇ? ದೊರೆಯೇ, ನಾವು ನಂಬುವುದು ಕೇವಲ ಸರ್ವೇಶ್ವರ ದೇವರನ್ನ. ಅವರ ಬದಲಾಗಿ ಯಾರನ್ನು ನಂಬಿ ಪೂಜಿಸಲು ಸಿದ್ಧರಿಲ್ಲ ನಾವು. ಮುಚ್ಚು ಬಾಯಿ ಕ್ಲೋಡಿಯಸ್. ಯಾಕೋ ಕೈಯಲ್ಲಿ ಇದ್ದಕ್ಕಿದ್ದ ಹಾಗೆ ನೋವು. ಆಸ್ಥಾನದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದುಕೊಳ್ಳುತ್ತೇನೆ. ಒಂದು ವೇಳೆ ಇವರು ನಮ್ಮ ದಾರಿಗೆ ಬರದಿದ್ದರೆ ಈ ಮಕ್ಕಳ ಕಣ್ಣುಗಳನ್ನು ಕಿತ್ತು ಹಾಕಿ ನಂತರ ಕುತ್ತಿಗೆಗೆ ಹಗ್ಗ ಬಿಗಿದು ಕೊಂದೇ ಬಿಡಿ. ಆಗದಿದ್ದರೆ ಒಲಿಯುವುದೇ ಉತ್ತಮ. ಇದು ನನ್ನ ಆಜ್ಞೆ. ಸೆಬಾಸ್ಟಿಯನ್, ನೀನು ನನ್ನ ಜೊತೆ ಬಾ. ಸಿಪಾಯಿಗಳೇ,
ಈ ಕದಿಮರು ನಮ್ಮ ದಾರಿಗೆ ಬರುವ ಹಾಗೆ ಕಾಣುವುದಿಲ್ಲ. ಇವರಿಗೆ ಬುದ್ಧಿ ಬರಬೇಕಿದ್ರೆ ಆ ಬೆಂಕಿಯಲ್ಲಿ ಸರಳು ಕಾಯಿಸುವ ಕೆಲಸ ಮಾಡುವ ಜಲ್ಲದನೇ ಸರಿ. ಜಲ್ಲದ, ಓ ಜಲ್ಲದ! ಧಡ ದಡ ಧಡ ದಡ ಧಡ ದಡ ಧಡ ದಡ ಧಡ ದಡ ಬಿರು ಹೆಜ್ಜೆ ಇರಿಸಿ ಬಂಧನದು ಜಲ್ಲದ 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 ಧಡ ದಡ ಬಿರು ಹೆಜ್ಜೆ ಇರಿಸಿ ಬಂಧನದು ಜಲ್ಲದ 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 ಕಟಕಟೆಂದು ಹಲ್ಲು ಮಸೆವ ಕಟುಕ ಕ್ರೌರ್ಯ ಕೋವಿದ ಜಲ್ಲದ ಜಲ್ಲದ ಬೆಂಕಿ ಗದ್ದಿಕಾದ ಸರಳ ತೀಡಿ ತಿರುಪಿ ಕೈಯಲ್ಲಿ ಕರುಣೆ ಅರಿಯದವನು ನೋವ ಸಡಗರಿಸುವ ಮೋಜಲಿ ಜಲ್ಲದ ಜಲ್ಲದ ಕೊನೆಯ ಅವಕಾಶವೊಂದನ್ನು ಕೊಡುತ್ತಿದ್ದೇನೆ. ನಮ್ಮ ಅಪೋಲೋ ದೇವರಿಗೆ ಧೂಪ ಹಾಕಿ ಪೂಜೆ ಮಾಡುವುದಕ್ಕೆ ತಯಾರಿದ್ದೀರಾ? ನೋಡಿ, ಜಲ್ಲದ ಬಂದಿದ್ದಾನೆ. ಅವನ ಕೈಯಲ್ಲಿರೋದು 100 ಕಂಗಳನ್ನು ತಿವಿದ ಸರಳುಗಳು. ಒಪ್ಪದಿದ್ದರೆ ನಿಮ್ಮ ಮಕ್ಕಳ ಕಣ್ಣುಗಳನ್ನು ಮೊದಲು ಕೀಳುತ್ತೇವೆ, ಅನಂತರ ನಿಮ್ಮದು. ಇಲ್ಲ, ಏನಾದರೂ ನಾವು ನಮ್ಮ ದೇವರ ವಿಶ್ವಾಸವನ್ನು ಕಳೆದುಕೊಳ್ಳಲಾರೆವು. ನಾವು ನಮ್ಮ ಸರ್ವೇಶ್ವರ ದೇವರನ್ನು ಮರೆಯಲಾರೆವು. ನಿಲ್ಲಿಸಿ! ಜಲ್ಲದ! ಹೀಗೆ ರೋಮನ್ ಶಹರಿನ ಚರಿತ್ರೆಯಲ್ಲಿ ಹಲವು ವರ್ಷಗಳು ಸಂದವು. ಅಪೋಲೋ ದೇವನ ಆರಾಧಕನಾಗಿದ್ದ ಗವರ್ನರ್ ಕ್ರೋಷಿಯಸ್ನ ಸರ್ವಾಧಿಕಾರದಲ್ಲಿ ಕ್ರೈಸ್ತ ವಿಶ್ವಾಸಿಗಳು ಸ್ವಾತಂತ್ರ್ಯವೇ ಇಲ್ಲದಂತಾದರು. ಈ ಅವಧಿಯಲ್ಲಿ ಅನೇಕರು ಕ್ರಿಸ್ತನಿಗಾಗಿ ರಕ್ತ ಸಾಕ್ಷಿಗಳಾಗಿ ತಮ್ಮ ಜೀವನಗಳನ್ನು ಬಲಿಯಾಗಿ ಅರ್ಪಿಸಿದರು. ಹೀಗಿರುವಾಗ ಬೆಟ್ಟದ ಮೇಲಿನ ಒಂದು ಹಳ್ಳಿಯಲ್ಲಿ ಪವಿತ್ರ ಬುದಿಯ ಬುಧವಾರ ಬೆಟ್ಟದ ಮೇಲಿನ ಹಳ್ಳಿಯಲ್ಲಿ, ಪವಿತ್ರ ಬುದಿಯ ಬುಧವಾರ ಬೆಟ್ಟದ ಮೇಲಿನ ಹಳ್ಳಿಯಲ್ಲಿ, ಪಾವನ ಶಿಲುಬೆಯ ಹಾದಿಯಲ್ಲಿ ಪ್ರಾರ್ಥನೆ ನಡೆದಿದೆ ಭಕ್ತರಲ್ಲಿ. ಪಾವನ ಶಿಲುಬೆಯ ಹಾದಿಯಲ್ಲಿ ಪ್ರಾರ್ಥನೆ ನಡೆದಿದೆ ಭಕ್ತರಲ್ಲಿ. ನಿಸಸ 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 ಧನಿ ನಿ ಧನಿ ನಿ ಧನಿ ನಿ ಧನಿ ನಿ ಪದಮ ಪದಮ ರಿಗ ಸರಿ ನಿಸ ಕರಿ ಸ ನಿಸ.
ಕಪ್ಪು ತಿಂಗಳಲ್ಲಿ ಪ್ರಥಮ ದಿನ ಕ್ರಿಸ್ತರಿಂದಲೇ ಅನುಗ್ರಹಿತ. ಕಪ್ಪು ತಿಂಗಳಲ್ಲಿ ಪ್ರಥಮ ದಿನ ಕ್ರಿಸ್ತರಿಂದಲೇ ಅನುಗ್ರಹಿತ. ಮಣ್ಣಿಗೆ ಮರಳುವ ತನುವೆನುತ, ಮಣ್ಣಿಗೆ ಮರಳುವ ತನುವೆನುತ, ಸತ್ಯದ ಎಚ್ಚರ ಪ್ರಾಯಶ್ಚಿತ, ಸತ್ಯದ ಎಚ್ಚರ ಪ್ರಾಯಶ್ಚಿತ. ನಿಸಸ 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 ಧನಿನಿ 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 ಪದಮ ಪದಮರಿಗ ಸರಿ ನಿಸ ಗರಿ ಸನಿಸ. ಪವಿತ್ರ ಬೂದಿಯ ಬುಧವಾರ ಬೆಟ್ಟದ ಮೇಲಿನ ಹಳ್ಳಿಯಲಿ. ಪವಿತ್ರ ಬೂದಿಯ ಬುಧವಾರ ಬೆಟ್ಟದ ಮೇಲಿನ ಹಳ್ಳಿಯಲಿ. ಪಾವನ ಶಿಲುಬೆಯ ಹಾದಿಯಲಿ ಪ್ರಾರ್ಥನೆ ನಡೆದಿದೆ ಭಕ್ತರಲಿ. ಪಾವನ ಶಿಲುಬೆಯ ಹಾದಿಯಲಿ ಪ್ರಾರ್ಥನೆ ನಡೆದಿದೆ ಭಕ್ತರಲಿ. ನಿಸಸ 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 ಧನಿನಿ 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 ಪದಮ ಪದಮರಿಗ ಸರಿ ನಿಸ ಗರಿ ಸನಿಸ. ನಿಸಸ 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 ಧನಿನಿ 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 ಪದಮ ಪದಮರಿಗ ಸರಿ ನಿಸ ಗರಿ ಸನಿಸ. ಓ ಪ್ರೀತಿಯ ಕ್ರೈಸ್ತ ವಿಶ್ವಾಸಿಗಳೇ, ಇಂದು ಲೆಂಟ್ ಅಂದರೆ ಕಪ್ಪು ತಿಂಗಳಿನ ಪ್ರಥಮ ದಿನ. ಹಣೆಗೆ ಈ ಪವಿತ್ರ ಬೂದಿಯನ್ನು ಹಚ್ಚುವಾಗ ತಮಗೆಲ್ಲರಿಗೂ ಯೇಸು ಕ್ರಿಸ್ತರ ಶಿಲುಬೆಯ ನೆನಪಾಗಬಹುದು. ಹೌದು, ಧರ್ಮಗುರುಗಳಾದ ಪೋಲಿಕಾರ್ಪ್ರವರ ಮಾತು ನಿಜ. ಇದು ಬೂದಿಯ ಬುಧವಾರದ ಪುಣ್ಯ ದಿನ. ಕಪ್ಪು ತಿಂಗಳಿನ ತಪಸ್ಸಿನ ಕಾಲದಲ್ಲಿ ಜೀವನವನ್ನು ಸಮರ್ಪಿಸುವ ಮತ್ತು ಸುಧಾರಿಸುವ ಸಂದೇಶವಿರುವುದನ್ನು ನೀವೆಲ್ಲರೂ ಮರೆತಿಲ್ಲ ತಾನೆ? ಮಣ್ಣಿನಿಂದ ಬಂದ ಈ ಶರೀರವು ಮರಳಿ ಮಣ್ಣಿಗೆ ಸೇರಬೇಕೆಂಬ ಅಂತರಾರ್ಥ ಈ ವಿಧಿಯ ಹಿಂದಿದೆ. ನಿಜ. ನಾಳೆ ಇದೇ ರೀತಿ ಜೀವನ ಸಮರ್ಪಿಸುವ ರಕ್ತ ಸಾಕ್ಷಿಗಳಾಗುವ ಸಂದರ್ಭ ನಮಗೂ ಒದಗಬಹುದು. ಆದರೆ ನಾವೆಂದಿಗೂ ವಿಶ್ವಾಸವನ್ನು ಕಳೆದುಕೊಳ್ಳಬಾರದು. ಈಗ ನಾವೆಲ್ಲರೂ ಒಂದು ನಿರ್ಧಾರ ಕೈಗೊಳ್ಳಬೇಕು. ಹೇಳಿ ಮಿತ್ರರೇ, ಕ್ರಿಸ್ತ ವಿಶ್ವಾಸಕ್ಕಾಗಿ ಯುದ್ಧ ಮಾಡಲು ಸಿದ್ಧರಿದ್ದೀರಾ? ಹೌದು, ಸಿದ್ಧರಿದ್ದೇವೆ. ಯೇಸುವಿಗಾಗಿ ನಿಮ್ಮ ರಕ್ತವನ್ನು ಚೆಲ್ಲಲು ತಯಾರಿದ್ದೀರಾ? ಹೌದು, ತಯಾರಿದ್ದೇವೆ. ಕ್ರೈಸ್ತ ಗುರುತನ್ನು ಇರಿಸಿಕೊಳ್ಳಲು ನೀವೆಲ್ಲರೂ ಜೀವ ತ್ಯಜಿಸಲು ಸಿದ್ಧರೇ? ಹೌದು, ನಾವು ಸಿದ್ಧರಾಗಿದ್ದೇವೆ. ಅಬ್ಬಾ, ನಿಮ್ಮ ಈ ವಿಶ್ವಾಸದ ಸ್ಫೂರ್ತಿಯನ್ನು ಕಂಡು ಸರ್ವೇಶ್ವರ ದೇವರು ಕೃಪೆಗೈಯುತ್ತಾರೆ. ಇದರ ಫಲ ಸದ್ಯದಲ್ಲೇ ಲಭಿಸಲಿದೆ. ಸರಿ, ಈಗ ನಾವು ತೆರಳೋಣ. ಹೆಚ್ಚು ಸಮಯ ಇಲ್ಲಿ ಪ್ರಾರ್ಥಿಸುವುದು ಅಪಾಯ. ಏನು ಟ್ರ್ಯಾಂಕ್ವಿಲಿನಿಸ್, ನೀನು ಯಾಕೆ ಹೋಗಲಿಲ್ಲ? ಸೆಬೆಸ್ಟಿಯನ್ ಸಾಹೇಬರೇ, ನಾನು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸಲು ನಿಂತಿದ್ದೇನೆ. ಏನು ಕೃತಜ್ಞತೆ? ನನಗೆ? ಯಾಕಾಗಿ? ಹೌದು ಸಾಹೇಬರೇ, ಕೆಲವು ದಿನಗಳ ಹಿಂದೆ ನಮ್ಮ ತಂದೆ ಮತ್ತು ಸಹೋದರ ನಿಮ್ಮ ಪವಿತ್ರ ಕೈಗಳ ಒಂದು ವಿಶೇಷ ಪವಾಡ ನಡೆಯಿತು. ಪವಾಡ? ಏನದು? ಹೌದು ಗುರುಗಳೇ, ಅದುವರೆಗೆ ಅವರು ಭೀಕರ ಸಂಧು ರೋಗದಿಂದ ದಾರುಣವಾಗಿ ನರಳಾಡುತ್ತಿದ್ದರು. ಯಾವ ಮದ್ದಿಗೂ ಶಮನಾಗದ ಆ ಕಾಯಿಲೆ ಈ ಸೆಬೆಸ್ಟಿಯನ್ ಸಾಹೇಬರ ಅಮೃತ ಹಸ್ತಗಳು ಸೋಕಿದ ಕ್ಷಣದಿಂದ ಗುರುತೇ ಇಲ್ಲದಂತೆ ಮಾಯವಾಗಿ ಬಿಟ್ಟಿದೆ ಗುರುಗಳೇ. ಓಹೋ, ಇದಕ್ಕಾಗಿ ವಂದನೆಯೇ? ಟ್ರ್ಯಾಂಕ್ವಿಲಿನಸ್, ನೀನು ಈ ನಮನಗಳನ್ನು ಸಲ್ಲಿಸಬೇಕಾಗಿರುವುದು ಜಗದೀಶ್ವರನಾದ ಭಗವಂತನಿಗೆ. ಏಕೆಂದರೆ ಅವರೇ ಈ ಪವಾಡಕ್ಕೆ ಸೂತ್ರಧಾರಿ. ನಾವು ಬರಿಯ ಪಾತ್ರಧಾರಿಗಳಷ್ಟೇ. ನಿಮ್ಮ ದೃಢ ವಿಶ್ವಾಸವೇ ನಿಮಗೆ ಒಳ್ಳೆಯದನ್ನು ಮಾಡಿದೆ. ದೇವರಿಗೆ ಸ್ತೋತ್ರ ಸಲ್ಲಿಸಿ. ಹೌದು, ನಿಜವಾಗಿಯೂ ಕರುಣಾಕರ ಯೇಸು ಕ್ರಿಸ್ತರು ಪವಾಡ ಪುರುಷರು. ಅವರ ಮಹಿಮೆ ಅನಂತ, ಅಗಣಿತ, ಅತಿಶಯ. ಏನು ಪವಾಡವು ಸಂತ ಸೆಬಾಸ್ಟಿನ್, ಎಂತ ಕರುಣೆಯೂ ನಿನ್ನದಿದು. ಕ್ರಿಸ್ತರ ನಂಬಿಕೆ ಕೈ ಬಿಡದೆಂದಿಗೂ ದೃಢವಾಯಿತು ವಿಶ್ವಾಸ.
ವಿಶ್ವಾಸವದು ದೃಢವಾಯಿತು ವಿಶ್ವಾಸವದು ಏನು ಪವಾಡವು ಸಂತ ಸೆಬಾಸ್ಟಿನ್ ಎಂತ ಕರುಣೆಯೂ ನಿನ್ನದಿದು ಕ್ರಿಸ್ತರ ನಂಬಿಕೆ ಕೈ ಬಿಡದೆಂದಿಗೂ ದೃಢವಾಯಿತು ವಿಶ್ವಾಸವದು ದೃಢವಾಯಿತು ವಿಶ್ವಾಸವದು ದೃಢವಾಯಿತು ವಿಶ್ವಾಸವದು 285 ಇಸವಿ ಮೇ ತಿಂಗಳ 1ನೇ ತಾರೀಕಿನಿಂದ ವರದಿ ರೋಮನ್ ಸಾಮ್ರಾಟ್ ಕರೋಶಿಯಸ್ ದೊರೆಯ ಹುಕುಂ ಮೇರೆಗೆ ಸೆಬಾಸ್ಟಿಯನ್, ನಿನಗೆ ಸಾಮ್ರಾಟರ ಆಪ್ತ ಸೈನ್ಯದ ಮೇಲ್ವಿಚಾರಕನಾಗಿ ಬಡ್ತಿ ನೀಡಲಾಗಿದೆ ಮತ್ತು ನೀನು ನಾಳೆ ನಮ್ಮ ರಾಜ ಮರ್ಯಾದೆಯ ಅನುಸಾರವಾಗಿ ಈ ಪದವಿಯನ್ನು ಸ್ವೀಕಾರ ಮಾಡಲು ಆಜ್ಞೆ ನೀಡಲಾಗಿದೆ. ಇತಿ ಅತಿ ವಂದನೀಯ ರೋಮನ್ ದಂಡಾಧಿಕಾರಿ ಡಿಯೋಕ್ಲಿಷನ್. ಸರಿ, ಆಗಲಿ. ನಾಳೆ ನಾನು ಸಾಮ್ರಾಟರನ್ನು ಭೇಟಿ ಮಾಡುತ್ತೇನೆ. ಈಗ ನೀನು ಹೋಗು. ಸೋದರಿಯರೇ, ಯಾರು ನೀವು? ಸೆಬಾಸ್ಟಿಯನ್ ಸಾಹೇಬ್ರೆ, ಇವಳು ಜೂಲಿ, ಸಿಪಾಯಿ ಅಧಿಕಾರಿ ನಿಕೋಸ್ತ್ರೋಸ್ನ ಹೆಂಡತಿ. ಏನು? ನಿಕೋಸ್ತ್ರೋಸ್ನ ಹೆಂಡತಿಯೇ? ಹೇಳು ತಂಗಿ, ಏನಾಗಬೇಕು ನನ್ನಿಂದ? ಸಾಹೇಬ್ರೆ, ಇವಳಿಗೊಂದು ವಿಚಿತ್ರ ಕಾಯಿಲೆ. ಅದರಿಂದ ಮಾತೇ ನಿಂತು ಬಿಟ್ಟಿದೆ. ಮೂಕಳಾಗಿದ್ದಾಳೆ. ತಾವು ಅನೇಕರ ಕಷ್ಟಗಳನ್ನು, ರೋಗಗಳನ್ನು ಪರಿಹರಿಸಿದ ಕರುಣಾಮಯಿ ಎಂಬುದನ್ನು ಕೇಳಿದ್ದೇವೆ. ಅದಕ್ಕಾಗಿ ಇವಳನ್ನು ಇಲ್ಲಿಗೆ ಕರೆತಂದಿದ್ದೇವೆ. ನೋಡು ಸೋದರಿ, ಕಷ್ಟ ರೋಗಗಳನ್ನು ಪರಿಹರಿಸಿದ್ದು ನಾನಲ್ಲ, ಅಗೋ ಆ ಸರ್ವಶಕ್ತ ಯೇಸು ಪ್ರಭುಗಳು. ನಾನು ಅವರ ಅನುಗ್ರಹಗಳನ್ನು ಬೇಡಲು ಕೆಲಸವನ್ನಷ್ಟೇ ಮಾಡಿದ್ದೇನೆ. ಬೇಡುವವರನ್ನು ಎಂದಿಗೂ ಅವರು ಕೈಬಿಡಲಾರರು. ಹೇಳು ಸೋದರಿ, ನೀನು ಅವರನ್ನು ನಂಬುತ್ತೀಯಾ? ಅವರ ಕೃಪೆಯಿಂದ ನೀನು ಗುಣಮುಖಳಾಗುತ್ತಿ ಎಂಬ ವಿಶ್ವಾಸವಿದೆಯೇ? ಯೇಸು, ಏನು ಪವಾಡವಿದು? ಎಂತ ವಿಸ್ಮಯ! ಜೂಲಿ ನಡೆಯುತ್ತಾಳೆ, ಮಾತನಾಡುತ್ತಾಳೆ. ದೇವರೇ, ನಿನಗೆ ಸ್ತೋತ್ರ, ಸ್ತುತಿ ಸ್ತೋತ್ರ. ಸೆಬಾಸ್ಟಿಯನ್ ಸಾಹೇಬ್ರೆ, ಪ್ರಣಾಮ. ನಿಮ್ಮ ಚರಣಕ್ಕೆ ಕೋಟಿ ಕೋಟಿ ಪ್ರಣಾಮ. ಸಹೋದರಿ, ನಿನ್ನ ವಿಶ್ವಾಸವೇ ನಿನ್ನನ್ನು ಗುಣಗೊಳಿಸಿದೆ. ಏನು ಪವಾಡವು ಸಂತ ಸೆಬಾಸ್ಟಿನ್ ಎಂತ ಕರುಣೆಯೂ ನಿನ್ನದಿದು ಕ್ರಿಸ್ತರ ನಂಬಿಕೆ ಕೈ ಬಿಡದೆಂದಿಗೂ ದೃಢವಾಯಿತು ವಿಶ್ವಾಸವದು ದೃಢವಾಯಿತು ವಿಶ್ವಾಸವದು ಏನು ಪವಾಡವು ಸಂತ ಸೆಬಾಸ್ಟಿನ್ ಎಂತ ಕರುಣೆಯೂ ನಿನ್ನದಿದು ಕ್ರಿಸ್ತರ ನಂಬಿಕೆ ಕೈ ಬಿಡದೆಂದಿಗೂ ದೃಢವಾಯಿತು ವಿಶ್ವಾಸವದು ದೃಢವಾಯಿತು ವಿಶ್ವಾಸವದು ದೃಢವಾಯಿತು ವಿಶ್ವಾಸವದು. ಸಡಗರವು ನಮಗಿದು ಸಂತಸ ಸಡಗರವು
ಸಡಗರವು ಒಲವಿನ ಒಡೆಯರ ವೈಭವದಿ ರಾಜ್ಯಕ್ಕೆ ಸಿರಿತನ ನೆಮ್ಮದಿಯು ಒಲವಿನ ಒಡೆಯರ ವೈಭವದಿ ರಾಜ್ಯಕ್ಕೆ ಸಿರಿತನ ನೆಮ್ಮದಿಯು ಸಡಗರವು ಸಡಗರವು ನಮಗಿದು ಸಂತಸ ಸಡಗರವು 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 ನಮಗಿದು ಸಂತಸ ಸಡಗರವು ಅಪೋಲೋ ದೇವರ ಆರಾಧಕ ಸೈನಿಕ ಕೋಟಿಯ ವಿಧಾಯಕ ಅಪೋಲೋ ದೇವರ ಆರಾಧಕ ಸೈನಿಕ ಕೋಟಿಯ ವಿಧಾಯಕ ಜಗದಲ್ಲಿ ಇವರಿಗೆ ಸಮಯಾರು ಸರ್ವೋತ್ತಮ ಲೋಕೈಕ ಗುರು ಜಗದಲ್ಲಿ ಇವರಿಗೆ ಸಮಯಾರು ಸರ್ವೋತ್ತಮ ಲೋಕೈಕ ಗುರು ಸರ್ವೋತ್ತಮ ಲೋಕೈಕ ಗುರು ಸರ್ವೋತ್ತಮ ಲೋಕೈಕ ಗುರು ಕೇಳಿರಿ, ಇವತ್ತು ನಾವಿಲ್ಲಿ ಸೇರಿದ ಸಮಾರಂಭದ ಉದ್ದೇಶ ತಮಗೆಲ್ಲ ತಿಳಿದಿದೆ ಎಂದು ಅಂದುಕೊಳ್ಳುತ್ತೇನೆ. ನಮ್ಮ ಸೈನ್ಯದಲ್ಲಿ ಯಾವನು ಅತ್ಯಂತ ಧೈರ್ಯಶಾಲಿ ನಿಷ್ಠಾವಂತ ಸೈನಿಕನಿರುತ್ತಾನೋ ಅವನಿಗೆ ಹಿಂದಿನಿಂದಲೂ ಹುದ್ದೆಯಲ್ಲಿ ಬಡ್ತಿ ನೀಡುತ್ತಾ ಬಂದಿದ್ದೇವೆ. ಹೌದು ಮಹಾಪ್ರಭು, ಅದು ಆಸ್ಥಾನದ ಪದ್ಧತಿಯಲ್ಲವೇ? ಇವತ್ತು ಆ ಪದ್ಧತಿಯಂತೆ ಯುವ ಸೈನಿಕನೊಬ್ಬನನ್ನು ಈ ಭರ್ತಿಗೆ ಆಯ್ಕೆ ಮಾಡಿದ್ದೇವೆ. ಅವನ್ಯಾರೆಂದರೆ ನಮ್ಮ ಸೆಬೆಸ್ಟಿಯನ್. ಅವನ ಸಾಮರ್ಥ್ಯ, ಕಾರ್ಯನಿಷ್ಠೆ, ನಮ್ಮ ಮೇಲಿನ ವಿಶ್ವಾಸ ಇವೆಲ್ಲವೂ ನಮಗೆ ಅತ್ಯಂತ ಮೆಚ್ಚುಗೆಯಾಗಿರುತ್ತದೆ. ಸೆಬೆಸ್ಟಿಯನ್, ನೀನು ಇನ್ನು ಮುಂದಕ್ಕೆ ನನ್ನ ಖಾಸಗಿ ಸಿಪಾಯಿ ಪಡೆಗೆ ಮುಖ್ಯ ಮೇಲ್ವಿಚಾರಕ. ರಾಜ್ಯ ಸೈನ್ಯಕ್ಕೆ ಪ್ರಧಾನ ಉಸ್ತುವಾರಿ ನಿನ್ನದು. ದೊರೆಗಳೇ, ತಾವು ನನ್ನ ಮೇಲೆ ಇಟ್ಟ ಅಭಿಮಾನ ವಿಶ್ವಾಸಗಳಿಗೆ ಋಣಿಯಾಗಿದ್ದೇನೆ. ನಾನು ಎಂದೆಂದಿಗೂ ತಮ್ಮ ಆಜ್ಞಾಧಾರ ಸೇವಕ ಮಹಾಪ್ರಭು. ಭೀಷ್, ಸರಿ, ಈಗ ನೀನು ಹುದ್ದೆಯ ಆಸನವನ್ನು ಸ್ವೀಕರಿಸಬಹುದು. ಯಾರಿದು? ಯಾಕೆ ಈ ಹೊತ್ತಲ್ಲಿ ಈ ಹೆಣ್ಣನ್ನು ಇಲ್ಲಿಗೆ ಎಳೆತಂದಿರಿ? ಮಹಾಪ್ರಭುಗಳೇ, ಇದು ನಮ್ಮ ನಿಕೋಸ್ತ್ರಸ್ನ ಹೆಂಡತಿ. ಬೆಟ್ಟದ ಮೇಲೆ ಶಿಲುಬೆಯ ಎದುರು ಪ್ರಾರ್ಥನೆ ಮಾಡುತ್ತಿದ್ದಳು. ಅದಕ್ಕಾಗಿ ಹಿಡಿದು ಇಲ್ಲಿಗೆ ಎಳೆದು ತಂದಿದ್ದೇನೆ. ಹೇ ನಿಕೋಸ್ತ್ರೋಸ್, ಈ ಹೆಂಗಸು ನಿನ್ನ ಹೆಂಡತಿ? ಹೌದು ಮಹಾಪ್ರಭು. ಮತ್ತೆ ನೀನು ಅವಳ ಗಂಡ? ಹೌದು ಮಹಾಪ್ರಭು. ಅವಳು ಏನು ಅಪರಾಧ ಮಾಡಿದ್ದಾಳೆಂದು ನಿನಗೆ ತಿಳಿದಿದೆಯಾ? ಹೌದು ಮಹಾಪ್ರಭು. ಅಂದ್ರೆ ನಿನ್ನ ಹೆಂಡತಿ ಓರ್ವ ಕ್ರಿಶ್ಚಿಯನ್? ಹೌದು ಮಹಾಪ್ರಭು. ನೀನು ಒಬ್ಬ ಕ್ರೈಸ್ತ? ಹೌದು ಮಹಾಪ್ರಭು. ಹೌದು ಮಹಾಪ್ರಭು, ಹೌದು ಮಹಾಪ್ರಭು, ಹೌದು ಮಹಾಪ್ರಭು. ನಮ್ಮ ರಾಜನೀತಿಗೆ ವಿರುದ್ಧವಾಗಿ ಹೋದವರಿಗೆ ಯಾವ ಶಿಕ್ಷೆ ಲಭಿಸುತ್ತದೆ ಎಂಬುದು ತಿಳಿದಿದೆ ತಾನೇ?
ಮರಣ ಶಿಕ್ಷೆ ಮಹಾಪ್ರಭು. ಅದು ಗೊತ್ತಿದ್ದು ಭಯವಾಗುತ್ತಿಲ್ಲವೇ ನಿನಗೆ? ಇಲ್ಲ ಪ್ರಭುಗಳೇ, ರಕ್ತ ಸಾಕ್ಷಿಯಾಗಿ ಕ್ರಿಸ್ತನಿಗೋಸ್ಕರ ಮರಣ ಹೊಂದಲು ಯಾವನು ಹೆದರುತ್ತಾನೋ ಅವನು ಕ್ರಿಶ್ಚಿಯನೆಂದೆನಿಸಲು ಯೋಗ್ಯನಲ್ಲ. ನಾವು ನಿಜವಾದ ಕ್ರೈಸ್ತರು. ಬದುಕುವುದಾದರೂ ಕ್ರೈಸ್ತರಾಗಿಯೇ, ಸಾಯುವುದಾದರೂ ಕ್ರೈಸ್ತರಾಗಿಯೇ. ಕ್ರೈಸ್ತರು 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 ಸೈನಿಕರೇ, ನನ್ನ ನೀತಿಯನ್ನು ಮೀರಿದ್ದಕ್ಕಾಗಿ ಇವರಿಬ್ಬರಿಗೂ ಚಾವಟಿಯಿಂದ ಹೊಡೆಯಿರಿ. ಇವನ ಹೆಂಡತಿಯನ್ನು ಮರಕ್ಕೆ ಕಟ್ಟಿ ಹಾಕಿ ಬಾಣದಿಂದ ಚುಚ್ಚಿರಿ ಮತ್ತು ಈ ನಕಸ್ತ್ರೋಸನ ಕುತ್ತಿಗೆಯನ್ನು ಖಡ್ಗದಿಂದ ಕಡಿಯಿರಿ. ಗ್ಲಾಡಿಯಸ್, ಇದು ನನ್ನ ಆಜ್ಞೆ, ನೀನು ಜಾರಿಗೊಳಿಸಬೇಕು. ನನ್ನನ್ನು ಕ್ಷಮಿಸಿ ಮಹಾಪ್ರಭು. ಈ ಆಜ್ಞೆ ಪೂರೈಸಲು ನನ್ನಿಂದ ಸಾಧ್ಯವಿಲ್ಲ. ಸಾಧ್ಯವಿಲ್ಲ? ಕಾರಣ? ಒಬ್ಬ ಕ್ರೈಸ್ತ ವಿಶ್ವಾಸಿ ಇನ್ನೊಬ್ಬ ವಿಶ್ವಾಸಿಯನ್ನು ಹೇಗೆ ತಾನೇ ಹೊಡೆಯುತ್ತಾನೆ? ಅಂದರೆ ನೀನು ಒಬ್ಬ ಕ್ರಿಶ್ಚಿಯನ್? ಒಳ್ಳೆಯದು, ಬಿಡು. ಕಾಸ್ತುಸ್, ಇದರ ಮೇಲ್ವಿಚಾರಣೆ ನೀನು ವಹಿಸಬೇಕು. ಮಹಾಪ್ರಭು, ಏನು ನಿನ್ನದೇನು ತಗಾದೆ? ಈ ಕೆಲಸ ನನ್ನಿಂದ ಆಗದು ಪ್ರಭು. ನನ್ನನ್ನು ಕ್ಷಮಿಸಿ. ಆಗದೆ ಅಂದರೆ? ಕ್ಲೋಡಿಯಸ್ ಹೇಳಿದ ಹಾಗೆ ಒಬ್ಬ ಕ್ರಿಶ್ಚಿಯನ್ನ ಹಿಂಸೆಯನ್ನು ಇನ್ನೊಬ್ಬ ಕ್ರಿಶ್ಚಿಯನ್ ಯಾವತ್ತೂ ಬಯಸೋದಿಲ್ಲ. ಅಂದ್ರೆ ನೀನು ಸಹ ಒಬ್ಬ ಕ್ರಿಶ್ಚಿಯನ್? ಕ್ರಿಶ್ಚಿಯನ್ ರಾಜದ್ರೋಹಿಗಳೇ, ಉಂಡ ಬಟ್ಟಲನ್ನು ತುಳಿದಿರಿ. ಹಾಲೆರೆದ ಕೈಗೆ ಕಡಿದ ವಿಷ ಸರ್ಪಗಳು ನೀವು. ನನ್ನ ಕೂಳನ್ನು ತಿಂದು ನನಗೇ ದ್ರೋಹ. ಇದಕ್ಕೆ ಸರಿಯಾದ ಶಿಕ್ಷೆಯೇ ಸಿಗಬೇಕು. ಕೇಳಿಲ್ಲಿ, ಇವತ್ತಿನಿಂದ ಅಧಿಕಾರದ ಹುದ್ದೆಗಳಿಂದ ನಿಮ್ಮನ್ನು ಕೈಬಿಟ್ಟಿದ್ದೇನೆ. ಹೇ ಸಿಪಾಯಿಗಳೇ, ಇವರನ್ನು ಬಂಧಿಸಿರಿ. ಇವರನ್ನು ಕಟ್ಟಿ ಹಾಕಿ ಬೆಂಕಿ ಕೊಡಿ. ಕರಗಿ ಕರಗಿ ಸಾಯಲಿ ರಾಜವಂಚಕರು. ಒಬ್ಬ ರೋಮನ್ ಸಾಮ್ರಾಟನ ಜಿಲ್ಲಾಧಿಕಾರಿ, ಇನ್ನೊಬ್ಬ ಸಿಪಾಯಿಗಳ ಉಸ್ತುವಾರಿ. ಇಬ್ಬರು ಮೇಲಿನ ಪ್ರಯಾಣಕ್ಕೆ ಸಿದ್ಧರಾಗಿ ನಿಂತಿದ್ದೀರಿ. ಏಯ್, ಈಗ ಹೇಳಿ, ನೀವು ಕ್ರೈಸ್ತರು ಹೌದಾ? ಇಲ್ಲ, ನಾವು ನಮ್ಮ ನಿರ್ಧಾರವನ್ನು ಎಂದಿಗೂ ಬದಲಿಸಲಾರೆವು. ನಾವು ನಮ್ಮ ನಿರ್ಧಾರವನ್ನು ಎಂದಿಗೂ ಬಿಡಲಾರೆವು. ಓ, ಹಾಗಾದ್ರೆ ಸಾಯ್ರಿ, ನರಳಿ ನರಳಿ ಜೀವ ಬಿಡಿ. ಕ್ರೈಸ್ತರಂತೆ ಕ್ರೈಸ್ತರು, ಅಹಂಕಾರಿಗಳು, ಕಪಟಿಗಳು, ಬರೀ ಹುಚ್ಚರು ನೀವು. ಯಾವನೋ ಕಣ್ಣಿಗೆ ಕಾಣದ ಕ್ರಿಸ್ತನಿಗಾಗಿ ಬಳಲಿ ಸಾಯುತ್ತಿದ್ದೀರಿ. ಹುಚ್ಚರು, ಬರೀ ಹುಚ್ಚರು. ನಿಮ್ಮ ಕಣ್ಣಿಗೆ ಯೇಸು ಕಾಣದೇ ಇರಬಹುದು ಸರ್ದಾರ, ಆದರೆ ನಮಗೆ ಸ್ಪಷ್ಟವಾಗಿ ಕಾಣುತ್ತಾರೆ. ನಮ್ಮ ಹೃದಯಾಳದಲ್ಲಿ ಅವರಿದ್ದಾರೆ. ಏಯ್, ಸಾಯುವಾಗಲೂ ಎಷ್ಟೊಂದು ಬೊಗಳುತ್ತಿದ್ದಿ. ಮುಚ್ಚು ಬಾಯಿ ಮೂಡ. ನಿಮ್ಮ ವಿಶ್ವಾಸದ ಚಳಿಯನ್ನು ಈಗ ನಾನು ಬಿಡಿಸುತ್ತೇನೆ. ಸಿಪಾಯಿಗಳೇ, ಈ ಕಟ್ಟಿಗೆಯ ರಾಶಿಗೆ ಬೆಂಕಿ ಕೊಡಿ. ಈ ಕ್ರಿಸ್ತನ ಅನುಯಾಯಿಗಳು ಬೆಂಕಿಯಲ್ಲಿ ಉರಿದು ಸಾಯಲಿ. ಇವರ ವಿಶ್ವಾಸವು ಬೂದಿಯಾಗಲಿ.
ಅಹಂಕಾರಿ ಹೆಣ್ಣೆ, ಈಗಲೂ ಕಾಲ ಮಿಂಚಿಲ್ಲ. ಮನಸ್ಸು ಬದಲಾಯಿಸುತ್ತೀಯಾ? ಮರುಳು ಮಾಡುವ ಪ್ರಯತ್ನ ಬೇಡಿ ಸರ್ದಾರ್. ಅದರಿಂದ ಏನೂ ಪ್ರಯೋಜನವಿಲ್ಲ. ಹೌದೇ? ಹಾಗಾದ್ರೆ ನೀನು ಜೀವಂತವಿದ್ದು ಪ್ರಯೋಜನವಿಲ್ಲ. ಸಿಪಾಯಿಗಳೇ, ಆ ಈಟಿ ತನ್ನಿರಿ, ತಿವಿರಿ ಇವಳಿಗೆ. ಯೇಸುವೆ, ನನ್ನ ಆಧಾರಕ್ಕೆ ಬಾ. ನನ್ನ ಆತ್ಮವನ್ನು ಸ್ವೀಕರಿಸು ತಂದೆ. ಅವರನ್ನು ಕರೆತನ್ನಿ. ಅವರನ್ನು ಕ್ರಿಸ್ತನ ಬಳಿಗೆ ಕಳಿಸಿಬಿಡುವ. ಆ ಕುದುರೆಗಳನ್ನು ತನ್ನಿ. ಕುದುರೆಗಳು ಇವರ ತಲೆಯನ್ನು ಚೆಲ್ಲಾಡಿ ಪುಡಿಗೈಯಲಿ. ಸರ್ದಾರ್ ಸೆಬೆಸ್ಟಿಯನ್. ಮಹಾಪ್ರಭು, ನನ್ನನ್ನು ಕರೆದ ವಿಚಾರ? ಹೌದು ಹೌದು, ಒಂದು ಅಗತ್ಯವಾದ ವಿಷಯವಿದೆ. ನಮ್ಮ ಮಿಲನ್ ಊರಿನ ಬೆಟ್ಟದ ಮೇಲೆ ಒಂದು ಹಳ್ಳಿ ಇದೆ. ಮಿಸ್ಸೇರಿ ಎಂಬುದು ಅದರ ಹೆಸರು. ಹೌದು ಮಹಾಪ್ರಭು, ಸತ್ಯ. ಆ ಗುಡ್ಡದ ಮೇಲೆ ಒಂದು ಶಿಲುಬೆ ಇದೆ ಎಂಬುದನ್ನು ಕೇಳಿದ್ದೇನೆ. ಹೌದು, ಶಿಲುಬೆ ಇದೆ ಮಹಾಪ್ರಭು. ಆ ಶಿಲುಬೆಯ ಕೆಳಗೆ ನಾಳೆ ಮುಂಜಾವಿನಲ್ಲಿ ಕೆಲವರು ಕ್ರಿಶ್ಚಿಯನ್ನರು ಪ್ರಾರ್ಥನೆಗೆಂದು ಬಂದು ಸೇರುತ್ತಾರೆ. ಅವನ್ಯಾರೋ ಧರ್ಮಗುರು ಪೊಲಿಕಾರ್ಪಂತೆ ಪ್ರಾರ್ಥನೆ ವಿಧಿಗಳನ್ನು ನಡೆಸ್ತಾನೆ. ನೀನು ಅವರನ್ನೆಲ್ಲ ಬಂಧಿಸಿ ಇಲ್ಲಿಗೆ ಎಳೆದು ತರಬೇಕು. ಏನು ಸೆಬಾಸ್ಟಿಯನ್, ಏನಾಯ್ತು? ಕ್ಷಮೆ ಇರಲಿ ಮಹಾದೊರೆಯೇ, ಈ ಕೆಲಸ ನನ್ನಿಂದ ಆಗದು. ಆಗದು? ಯಾಕೆ ಆಗದು? ಇದೋ ನನ್ನ ಆಜ್ಞೆ. ಒಬ್ಬ ಕ್ರೈಸ್ತ ಇನ್ನೊಬ್ಬ ಕ್ರೈಸ್ತನನ್ನು ಬಂಧಿಸುವುದು ಸರಿಯಲ್ಲ ಪ್ರಭುವೇ. ಕ್ರೈಸ್ತ ಕ್ರೈಸ್ತ ಸೆಬಾಸ್ಟಿಯನ್, ನೀನು ಕೃತಜ್ಞ ದ್ರೋಹಿ. ನಾನು ಎಷ್ಟೊಂದು ಪ್ರೀತಿಸಿದೆ ನಿನ್ನನ್ನು, ಎಷ್ಟು ನಂಬಿಕೆ ಭರವಸೆ ಇಟ್ಟುಕೊಂಡಿದ್ದೆ ನಿನ್ನ ಮೇಲೆ. ದೊಡ್ಡ ಹುದ್ದೆ ಬೇರೆ ನೀಡಿದೆ. ಆದರೆ ನೀನು ಛೀ, ಕಪಟಿ, ರಾಜದ್ರೋಹಿ, ವಿಶ್ವಾಸಘಾತಕಿ. ನನ್ನ ಧರ್ಮ ನನ್ನ ಹಕ್ಕು ಪ್ರಭು, ಅದನ್ನು ನೀವು ಕಸಿದುಕೊಳ್ಳಬಾರದು. ಸೈನಿಕರೇ, ಯಾರಲ್ಲಿ ಇವಾಗಿರುವ ಅಧಿಕಾರ ಶಿರಸ್ತ್ರಾಣ ಖಡ್ಗವನ್ನು ಹಿಂಪಡೆದುಕೊಳ್ಳಿ. ಮರಣ ದಂಡನೆಯನ್ನು ವಿಧಿಸಿಹೇನು ಇವನಿಗೆ. ಓಣದಿಂ ತಿವಿ ತಿವಿದು ಹಿಂಸಿಸುತ್ತ ಕೊಲ್ಲಿ. ಓಣದಿಂ ತಿವಿ ತಿವಿದು ಹಿಂಸಿಸುತ್ತ ಕೊಲ್ಲಿ.
ಕ್ರೈಸ್ತರ ಒಳಿತಿಗೆ ಧರ್ಮದ ಉಳಿವಿಗೆ ಬದುಕನು ತೇದನು ಈ ಸಂತ. ಕ್ರೈಸ್ತರ ಒಳಿತಿಗೆ ಧರ್ಮದ ಉಳಿವಿಗೆ ಬದುಕನು ತೇದನು ಈ ಸಂತ. ಸೈನ್ಯದ ಬಣವದು ಬಹುವಿಧ ಹಿಂಸಿಸೆ ಸೈನ್ಯದ ಬಣವದು ಬಹುವಿಧ ಹಿಂಸಿಸೆ ಭರವಸೆ ತುಂಬಿದ ಭಗವಂತ. ಭರವಸೆ ತುಂಬಿದ ಭಗವಂತ. ಭರವಸೆ ತುಂಬಿದ ಭಗವಂತ. ಸೆಬಾಸ್ಟಿಯನ್, ಚಕ್ರವರ್ತಿಯ ಸೇನಾಧಿಪತಿ, ಎಲ್ಲಿದ್ದಾನೆ ನಿನ್ನ ಆಯಸ್ಸು? ನಿನ್ನ ಕ್ರಿಸ್ತನು ನಿಜವಾಗಿಯೂ ದೇವನಾಗಿದ್ದರೆ ನಿನ್ನಂತಹ ಭಕ್ತ ಶಿರೋಮಣಿಗೆ ಈ ದುಸ್ಥಿತಿ ಬರಲು ಬಿಡುತ್ತಿದ್ದಾನೆ? ಮಿತ್ರ, ಅವರ ವಿರುದ್ಧ ಹೋಗುವವರಿಗೆ ಇಲ್ಲಿ ಶಿಕ್ಷೆ ಅಲ್ಲ, ಪರಲೋಕದಲ್ಲಿ ನಿರಂತರ ದಂಡನೆ ಖಚಿತ. ಎಲ್ಲವೋ ಮೂಢ ವಿಶ್ವಾಸಿ, ನೀನು ನಮ್ಮನ್ನು ಹೆದರಿಸುತ್ತಿದ್ದೀಯಾ? ನಿಲ್ಲು, ನಿನ್ನ ಈ ದುರಹಂಕಾರವನ್ನು ಮುರಿಯುತ್ತೇನೆ ಈಗ. ಯಾರಲ್ಲಿ? ಇನ್ನು ತಡ ಮಾಡದೆ ಬಾಣಗಳನ್ನು ಈ ಧೂರ್ತನ ಶರೀರಕ್ಕೆ ಚುಚ್ಚಿ. ಯೇಸು ಕ್ರಿಸ್ತರೇ, ನಮ್ಮ ಸೆಬಾಸ್ಟಿಯನ್ ಪುಣ್ಯಾತ್ಮನಿಗೆ ಎಂತಹ ಭೀಕರ ಮರಣ ಲಭಿಸಿತು. ನಮ್ಮೆಲ್ಲರ ಮಾರ್ಗದರ್ಶಕನಿಗೆ ರಕ್ಷಣೆ ಇಲ್ಲದಂತಾಯಿತೆ. ಇಲ್ಲ, ಈ ಪವಿತ್ರ ದೇಹವನ್ನು ಗಿಡುಗಗಳ ಆಹಾರವಾಗಲು ಬಿಡೆನು. ನಾನೇ ಸಂಸ್ಕಾರ ಮಾಡುತ್ತೇನೆ. ಯಾರು? ಸೆಬಾಸ್ಟಿಯನ್, ನೀನು ಇನ್ನೂ ಜೀವಂತವಾಗಿರುವೆಯಾ? ಎಷ್ಟು ಭಾಗ್ಯವಂತೆ ನಾನು. ನಿನ್ನಂತಹ ಪವಿತ್ರಾತ್ಮನ ಸೇವೆ ಮಾಡುವ ಸೌಭಾಗ್ಯ ಲಭಿಸಿದೆ ನನಗೆ. ನಾನು ನಿನ್ನನ್ನು ಗುಣಮುಖಗೊಳಿಸುತ್ತೇನೆ. ಕ್ರೈಸ್ತರಿಗಾಗಿ ನೀನು ಇನ್ನೂ 100 ವರ್ಷ ಬದುಕಬೇಕು ಸೆಬಾಸ್ಟಿಯನ್, ಬದುಕಬೇಕು. ಕ್ರೈಸ್ತರ ಒಳಿತಿಗೆ ಧರ್ಮದ ಉಳಿವಿಗೆ ಬದುಕನು ತೇದನು ಈ ಸಂತ. ಕ್ರೈಸ್ತರ ಒಳಿತಿಗೆ ಧರ್ಮದ ಉಳಿವಿಗೆ ಬದುಕನು ತೇದನು ಈ ಸಂತ. ಸೈನ್ಯದ ಬಣವದು ಬಹುವಿಧ ಹಿಂಸಿಸೆ
ಸೈನ್ಯದ ಬಣವದು ಬಹುವಿಧ ಹಿಂಸಿಸೆ ಭರವಸೆ ತುಂಬಿದ ಭಗವಂತ, ಭರವಸೆ ತುಂಬಿದ ಭಗವಂತ, ಭರವಸೆ ತುಂಬಿದ ಭಗವಂತ. ಹೀಗೆ ಪುಣ್ಯಾತ್ಮ ಸಂತ ಸಿಪಾಯಿ ಸೆಬಾಸ್ಟಿಯನ್ ಭಟರ ಘೋರ ಬಾಣಗಳ ತಿವಿತದಿಂದಲೂ ಕದಲದೆ ಜೀವಂತವಾಗಿ ಬಂದನು. ಐರಿನ್ ಅವರ ಆರೈಕೆಯಲ್ಲಿ ಗುಣಮುಖನಾದನು. ದೇಹದಲ್ಲಿ ರಕ್ತ ಕಡಿಮೆಯಾದರೂ ಯೇಸುವಿನಲ್ಲಿದ್ದ ವಿಶ್ವಾಸ ಮಾತ್ರ ಕಡಿಮೆಯಾಗಲಿಲ್ಲ. ಆ ವಿಶ್ವಾಸವೇ ಒಂದು ದಿನ ಸೆಬಾಸ್ಟಿಯನ್ನನ್ನು ಗವರ್ನರರ ಎದುರು ಮತ್ತೆ ತಂದು ನಿಲ್ಲಿಸಿತು. ರಾಜದ್ರೋಹಿ ಸೆಬಾಸ್ಟಿಯನ್ಗೆ ಸರಿಯಾದ ಶಾಸ್ತಿಯಾಯಿತು. ಅಬ್ಬಾ, ಅವನು ತೊಲಗಿದೊಡನೆ ಕ್ರೈಸ್ತರ ಸಂತತಿ ನಾಶವಾಯಿತು. ಕ್ರೈಸ್ತರ ಸಂತತಿ ನಾಶವಾಯಿತು. ಕ್ರೈಸ್ತರ ಸಂತತಿ ಎಂದು ನಾಶವಾಗದು ಮಹಾಪ್ರಭುಗಳೇ, ಪ್ರಭುಗಳೇ. ಏನು ಪವಾಡವು ಸಂತ ಸೆಬಾಸ್ಟಿನ್, ಎಂತ ಕರುಣೆಯೂ ನಿನ್ನದಿದು. ಕ್ರಿಸ್ತರ ನಂಬಿಕೆ ಕೈ ಬಿಡದೆಂದಿಗೂ ದೃಢವಾಯಿತು ವಿಶ್ವಾಸವದು, ದೃಢವಾಯಿತು ವಿಶ್ವಾಸವದು, ದೃಢವಾಯಿತು ವಿಶ್ವಾಸವದು. ಸೆಬಾಸ್ಟಿಯನ್, ನೀನು ಇಲ್ಲಿ ಹೇಗೆ? ನಿಲ್ಲು, ಅವಸರ ಬೇಡ ಪ್ರಾಕ್ತೂಸ್. ಸೆಬಾಸ್ಟಿಯನ್, ನೀನು ಜೀವಂತ ಬಂದದ್ದು ಹೇಗೆ? ಆದ್ರೆ ಮತ್ತೆ ಮರಣದ ಬಾಯಿಗೆ ಬಂದು ಬಿದ್ದಿಯಲ್ಲಪ್ಪ. ಮಹಾಪ್ರಭು, ಭಗವಾನ್ ಯೇಸುವಿನ ಕರುಣೆ ಕೃಪೆಗಳು ನನ್ನನ್ನು ಬದುಕಿಸಿತು. ಈಗ ನಿನ್ನ ಆತ್ಮವನ್ನು ಉಳಿಸಲು ಬಂದಿದ್ದೇನೆ. ಒಡೆಯ, ಯೇಸುವಿನಲ್ಲಿ ಹಿಂದೆ ಶರಣಾಗಿ ಅವರು ತಮ್ಮ ತಪ್ಪುಗಳನ್ನು ಕ್ಷಮಿಸುತ್ತಾರೆ. ಕ್ರೈಸ್ತರಿಗೆ ಸ್ವಾತಂತ್ರ್ಯ ನೀಡಿ ಸ್ವಾಮಿ. ಛೀ, ಸಾಕು, ನಿಲ್ಲಿಸು ನಿನ್ನ ಉಪದೇಶ. ಪ್ರಾಕ್ತೋಸ್, ಈ ಬಾರಿ ಇವನು ಜೀವಂತವಾಗಿ ಉಳಿದರೆ ನಿನ್ನ ಜೀವ ಇರದು. ಈ ಕೂಡಲೇ ಶಿಕ್ಷೆ ಜಾರಿಯಾಗಲಿ. ಪ್ರಭು ಯೇಸು, ನನ್ನ ಆತ್ಮವನ್ನು ನಿನಗೆ ಸಮರ್ಪಿಸುತ್ತೇನೆ ಸ್ವಾಮಿ. ನನ್ನನ್ನು ನಿನ್ನ ಅಪ್ಪುಗೆಯಲ್ಲಿ ಸ್ವೀಕರಿಸು. ಕಡಲು ಉಕ್ಕಿತು, ಬಾನು ನಡುಗಿತು, ಕೊರಗಿತೆಲ್ಲೆಡೆ ಪ್ರಕೃತಿ. ಧರ್ಮ ಬಾಳಿಗೆ ಕಾಲವೆಲ್ಲಿದೆ, ಏನಿತು ಭೀಕರ ವಿಕೃತಿ.
ಮೌನ ಹಕ್ಕಿಗೆ ನಡುಕ ಜನರಿಗೆ ಗರ್ಭ ಸಂಕಟ ಭೂಮಿಗೆ ಮೀನು ಬೆವರಿತು ಕಲ್ಲು ಕರಗಿತು ಸತ್ಯವಂತನ ಸಾವಿಗೆ ಸತ್ಯವಂತನ ಸಾವಿಗೆ ಬೆಂಕಿ ಗಾಳಿಗೆ ಕರಟಿ ಸುಮಗಳು ಉರಿದು ನೆಲ ಬಿರುಕಾಗಲು ಬೆಂಕಿ ಗಾಳಿಗೆ ಕರಟಿ ಸುಮಗಳು ಉರಿದು ನೆರಬಿರುಕಾಗಲು ಕ್ರೈಸ್ತ ಜ್ಯೋತಿಯ ಪ್ರಭೆಯು ಕಮರಿತು ಕ್ರೈಸ್ತ ಜ್ಯೋತಿಯ ಪ್ರಭೆಯು ಕಮರಿತು ಆತ್ಮನದಿ ಬರಿದಾಗಲು ಆತ್ಮನದಿ ಬರಿದಾಗಲು ಆತ್ಮ